ನಾವಿವತ್ತು ಮಂಗಳೂರಿನ ಹೆಸರಾಂತ ಶೋರೂಮ್ ಆದಂತಹ ವೈಬ್ಸ್ ಇದರ ಶುಭಾರಂಭದ ಒಂದು ಶುಭ ಮುಹೂರ್ತದಲ್ಲಿದ್ದೇವೆ. ಈ ಒಂದು ವೈಬ್ ಶೋರೂಮ್ ಈಗಾಗಲೇ ಏನು ಫುಟ್ವೇರ್ ಶೋರೂಮ್ ಆಗಿ ಬಹಳಷ್ಟು ಪ್ರಸಿದ್ಧ ಪಡೆದುಕೊಂಡಿದೆ. ಈಗ ಅವರ ನೂತನವಾದಂತಹ ಶೋರೂಮ್ ವಿವಿಧ ಏನು ಮದುವೆಯ ಬಟ್ಟೆಗಳಾಗಿರ್ಬೋದು, ಪಾರ್ಟಿ ವೇರ್ಸ್ಗಳಾಗಿರ್ಬೋದು ಅಥವಾ ವಿವಿಧ ರೀತಿಯ ವೆರೈಟಿ ಡ್ರೆಸ್ನ ಒಂದು ಹೊಸದಾದ ಶೋರೂಮ್ ಆರಂಭವಾಗ್ತಾ ಇದೆ. ಬನ್ನಿ ಏನೆಲ್ಲ ಇದೆ ಈ ಶೋರೂಮ್ನ ವಿಶೇಷತೆ ಅಂತ ನೋಡ್ಕೊಂಡು ವಸ್ತ್ರಗಳು ಅಂದರೆ ಬಟ್ಟೆಗಳ ಪ್ರಪಂಚ ಇಂದು ಬಹಳ ವಿಶಾಲವಾಗಿದೆ. ದಿನದಿಂದ ದಿನಕ್ಕೆ ವಿಸ್ತಾರವಾಗುತ್ತಿರುವ ಫ್ಯಾಷನ್ ಲೋಕ, ಕಣ್ಣು ಕೋರೈಸುವಂತಹ ವಿಧವಿಧವಾದ ವಿನ್ಯಾಸಗಳು, ಕಲರ್ಫುಲ್ ಡ್ರೆಸ್ ಮೆಟೀರಿಯಲ್ಗಳು, ವೆರೈಟಿಗಳು, ಹೀಗೆ ವೈವಿಧ್ಯತೆಗಳು ಹಲವಾರು. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುವ ಈ ಕಾಲದಲ್ಲಿ ವಸ್ತ್ರೋದ್ಯಮವನ್ನು ನಡೆಸುವುದು ಎಂದರೆ ಅದು ಸುಲಭದ ಮಾತಲ್ಲ. ಅದರಲ್ಲೂ ಗ್ರಾಹಕರ ವಿಶ್ವಾಸವನ್ನ ಗಳಿಸಿಕೊಂಡು ಜನರು ತಮ್ಮನ್ನೇ ಹುಡುಕಿಕೊಂಡು ಬರುವಂತಹ ಸನ್ನಿವೇಶವನ್ನ ನಿರ್ಮಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಆದರೆ ಇದೆಲ್ಲವನ್ನು ಸಾಧ್ಯವಾಗಿಸಿ ತೋರಿಸಿರುವುದು ಮಂಗಳೂರಿನ ವೆಬ್ಸ್ ಎಕ್ಸ್ಕ್ಲೂಸಿವ್. ಹೌದು, ಮಂಗಳೂರಿನ ಬೇಂದೂರ್ವೆಲ್ನ ಸೆಂಟರ್ ಪಾಯಿಂಟ್ನಲ್ಲಿರುವ ವೆಬ್ಸ್ ಎಕ್ಸ್ಕ್ಲೂಸಿವ್ ಇದು ಈಗಾಗಲೇ ಗ್ರಾಹಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಮಂಗಳೂರಿನ ಮಹಿಳೆಯರ ಶಾಪಿಂಗ್ ಅನುಭವವನ್ನು ಒದಗಿಸುವ ನಿಟ್ಟಿನಲ್ಲಿ ಹೊಸ ತಾಣವೊಂದು ಮಂಗಳೂರಿನಲ್ಲಿ ತೆರೆದುಕೊಂಡಿದ್ದು, ಮಂಗಳೂರಿನ ಬೇಂದೂರ್ವೆಲ್ನ ವೆಬ್ಸ್ ಎಕ್ಸ್ಕ್ಲೂಸಿವ್ ಎನ್ನುವ ವಸ್ತ್ರ ಮಳಿಗೆ ಶುಭಾರಂಭಗೊಂಡಿದೆ. ಎಲ್ಲ ಹೊಸ ರೀತಿಯ ವಿನ್ಯಾಸದ ವಸ್ತ್ರಗಳನ್ನೊಳಗೊಂಡ ವೆಬ್ಸ್ ಎಕ್ಸ್ಕ್ಲೂಸಿವ್ ಮಳಿಗೆಯಲ್ಲಿ ಮದುವೆ ಕಾರ್ಯಕ್ರಮ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗೆ ಧರಿಸುವಂತಹ ಉಡುಪುಗಳ ವಿಶಾಲ ಸಂಗ್ರಹ ಒಂದೇ ಸೂರಿನಡಿಯಲ್ಲಿ ದೊರೆಯುವಂತಾಗಿದೆ. ವೆಬ್ಸ್ ಎಕ್ಸ್ಕ್ಲೂಸಿವ್ ಮಳಿಗೆಯು ಸಂಪೂರ್ಣ ನಿಯಂತ್ರಿತವಾಗಿದೆ. ಮದುವೆ ಸೀರೆಗಳು, ಡಿಸೈನರ್ ಸ್ಯಾರಿಗಳು, ಡ್ರೆಸ್ ಮೆಟೀರಿಯಲ್ಗಳು, ಪಾರ್ಟಿ ವೇರ್ಗಳು, ಗೌನ್ಸ್, ಡಿಸೈನರ್ ವೆಡ್ಡಿಂಗ್ ವೇರ್ಗಳು ಇತ್ಯಾದಿಗಳ ಅಪೂರ್ವ ಸಂಗ್ರಹ ವೆಬ್ಸ್ ಎಕ್ಸ್ಕ್ಲೂಸಿವ್ನಲ್ಲಿ ಲಭ್ಯವಿದ್ದು, ಈ ಮೂಲಕ ಗ್ರಾಹಕರಿಗೆ ನಗುಮೊಗದ ಸೇವೆಯನ್ನ ನೀಡಲು ಸಂಸ್ಥೆ ಸಜ್ಜಾಗಿದೆ.
ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮೆಲ್ಲರ ಮುಖ್ಯ ಅತಿಥಿಯಾದಂಥ ಮಿಸಸ್ ಶಮೀಮ್ ಕುನಿಲ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜೊತೆಗೂಡಿದ್ದಾರೆ. ಸಾಕಷ್ಟು ಬೇಗನೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರು ಆಸೀನರಾಗಿದ್ದಾರೆ. ಅವರದ್ದು ಸಮಾಜ ಸೇವಕಿಯಾಗಿ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿ ಇನ್ನರ್ ವೀಲ್ ಕ್ಲಬ್ ಆಫ್ ಮಂಗಳೂರು ನಾರ್ತಲ್ಲಿ ಗುರುತಿಸಿಕೊಂಡಿದ್ದಾರೆ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿದ್ದಾರೆ. ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಅವರಲ್ಲಿ ಬಹಳ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರುಕ್ಸಾನಾ ಹಸನ್ ಬಹುಶಃ ಅವರು ಇನ್ನಷ್ಟು ಆಗಮಿಸಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜನಾಬ್ ಉಸ್ಮಾನ್ ಮುಬೀನ್ ರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ಸೋ ಮಚ್ ಈಗಲೂ ನಮ್ಮ ಜೊತೆಗೂಡಿದ್ದಾರೆ. ಸೊ ಕೊನೆಯದಾಗಿ ಈ ಒಂದು ಸಂಸ್ಥೆಯ ಪಾಲುದಾರರಾದಂತಹ ಜನಾಬ್ ಅಶ್ರಫ್ ಹಾಗೂ ಹಮೀದ್ ರವರನ್ನು ಬಹಳ ಪ್ರೀತಿಯಿಂದ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮ್ಯಾನೇಜಿಂಗ್ ಡೈರೆಕ್ಟರ್ಸ್, ವೈಬ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್. ಈ ವೈಬ್ಸ್ಗೆ ಬಹುಶಃ 5 ಅರ್ಥ ಇದೆ ಅಂತ ಹೇಳುವುದನ್ನು ಕೇಳಿದೆ. ನನಗೆ ಒಂದೇ ಅರ್ಥ ಗೊತ್ತಿದೆ. ಉಳಿದ 4 ಅರ್ಥ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕೈ ಎತ್ತಿ. ಜನಾಬ್ ಅಬ್ಬಾಸ್ ಹಾಜಿ ಮತ್ತು ಜನಾಬ್ ಅಬ್ದುಲ್ ಹಮೀದ್ ರವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಬಹಳ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದಾರೆ. ಇವತ್ತಿನ ಈ ಅತಿಥಿಯಾಗಿ ಆಗಮಿಸಿದಂತಹ ಜೊತೆಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ನಮ್ಮೆಲ್ಲರ ಆತ್ಮೀಯರು, ನಮ್ಮೆಲ್ಲರ ಮಿತ್ರರು ಆದಂತಹ ಜನಾಬ್ ಅಲ್ಹಾಜಿ ಮುಮ್ತಾಜ್ ಅಲಿ ಅವರಿಗೆ ಒಂದು ಹೂಗುಚ್ಛವನ್ನು ನೀಡಿ ನಮ್ಮ ಸಂಸ್ಥೆಯ ಪಾಲುದಾರರು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗೌರವ ಸೂಚಕವಾಗಿ ಅವರಿಗೆ ಹೂಗುಚ್ಛವನ್ನು ನೀಡಿ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಬಹಳ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಜನಾಬ್ ಮುಮ್ತಾಜ್ ಅಲಿ ಅವರಿಗೆ ನಮ್ಮ ಸಂಸ್ಥೆಯ ಪಾಲುದಾರರಾದಂತಹ ಅಶ್ರಫ್ ವೈಬ್ಸ್ ಅವರು ಈ ಒಂದು ಹೂಗುಚ್ಛವನ್ನು ನೀಡಿ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಅತಿಥಿಗಳನ್ನು ಅವರು ಇವತ್ತು ಸ್ವಾಗತಿಸಲಿಕ್ಕಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯಾದಂತಹ SM ರಶೀದ್ ಹಾಜಿ ಅವರನ್ನು ಮುನ್ನಾ ಕಮರಡಿ ಅವರು ಹೂಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕು ಮತ್ತು ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮಿಸಸ್ ಸುಮತಿ ಹೆಗ್ಡೆ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ವೈಬ್ಸ್ನ ಪಾಲುದಾರರು ಹೂಗುಚ್ಛವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ಬಹಳ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆಂಜಲಿಟಾ ಲೂಯಿಸ್ ರವರಿದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಅವರು ಬಹಳ ಪ್ರೀತಿಯಿಂದ ಆಗಮಿಸಿದ್ದಾರೆ. ನಮ್ಮ ಮುಂದುಗಡೆ ಆಸೀನರಾಗಿದ್ದ ಒಂದು ಸೆಲೆಬ್ರಿಟಿ ಲುಕ್ ಇದೆ. ಒಂದು ಜೋರಾದ ಚಪ್ಪಾಳೆ ಕೊಡಿ ಅವರಿಗೆ. ಅವರು 2018 ಮಿಸಸ್ ಮ್ಯಾಂಗ್ಳೂರ್ ಆಗಿ ಖ್ಯಾತಿಯನ್ನು ಗಳಿಸಿದವರು ರನ್ನರ್ಸ್ ಅಪ್. ಸೊ ಅವರನ್ನು ಬಹಳ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಅವರಿಗೂ ಕೂಡ ಒಂದು ಹೂಗುಚ್ಛವನ್ನು ನೀಡಿ ಅವರನ್ನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಸಸ್ ಶಮೀಮ್ ಕುನಿಲ್ ರವರಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳಬೇಕು ಅಂತ ಇಲ್ಲ, ಯಾಕಂತ ಹೇಳಿದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ವಿಶೇಷವಾಗಿ ಮಂಗಳೂರಿನಲ್ಲಿ ಎಲ್ಲಿ ನೋಡಿದರೂ ಕುನಿಲ್ ಸೆಂಟರ್, ಕುನಿಲ್ ಅನ್ನೋ ಹೆಸರು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಸೊ ಸಾಕಷ್ಟು ಕಟ್ಟಡಗಳನ್ನು ಕಟ್ಟಿ ಎಷ್ಟೋ ವ್ಯಾಪಾರಿಗಳಿಗೆ ಅವರು ನೆರವಾದಂಥವರು. ಸೊ ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೂ ಕೂಡ ಹೂಗುಚ್ಛವನ್ನು ನೀಡಿ ನಾವು ಗೌರವಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಒಂದು ವೈಬ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ಏನಿದೆ, ಇಲ್ಲಿ ವಿಶೇಷವಾಗಿ 3 ವಿಷಯಗಳನ್ನು ನಾವು ಇವತ್ತು ಪ್ರಸ್ತಾಪಿಸಿದ್ದೇವೆ. ಮುಖ್ಯವಾಗಿ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ನಮ್ಮ ನಂಬರಿಗೆ ಕಳಿಸಿದಲ್ಲಿ, ಸೊ ಮಹನೀಯರೇ, ಈಗ ವಾಟ್ಸಪ್ಪಲ್ಲಿ ಹೆಸರು ಕಳಿಸಿ ಆಲ್ರೆಡಿ 5 ಚಿನ್ನ ಗೆದ್ದವರಿದ್ದಾರೆ. ಅವರ ವಿವರ ಮತ್ತು ಅವರ ವಿಶೇಷತೆಯನ್ನು ನಾನು ಮತ್ತೆ ನಿಮಗೆ ತಿಳಿಸ್ಲಿಕ್ಕಿದ್ದೇನೆ. ವಿಶೇಷವಾಗಿ ನಮ್ಮ ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ವೆರಿ ಗುಡ್ ಈವ್ನಿಂಗ್ ಟು ಆಲ್. ತುಂಬ ಸಂತೋಷವಾಗ್ತದೆ ನಮ್ಮ ಈ ಬಲ್ಮಠ ಏರಿಯಾದಲ್ಲಿ ಇಂಥ ಒಂದು ಶೋರೂಮ್ ಉದ್ಘಾಟನೆ ಈಗ ತಾನೇ ಆಯಿತು. ವೈಬ್ಸ್ ನಮ್ಮ ಮಿತ್ರರಾದ ಮುಮ್ತಾಜ್ ಅಲಿ ಅವರು ಉದ್ಘಾಟನೆ ಮಾಡಿದರು. ಹಾಗೆ ವೇದಿಕೆಯಲ್ಲಿರುವ ಇತರ ಅತಿಥಿಗಳೇ, ನಮ್ಮವರೇ ಆದ ಶಮೀಮ್ ಕುನಿಲ್ ರವರೇ ಮತ್ತು ರುಕ್ಸಾನಾ ಹಸನ್,
ಮಿಸಸ್ ಡಾಕ್ಟರ್ ಲೂಯಿಸ್ನವರೇ, ಸ್ಮಿತಾ ಹೆಗ್ಡೆ ಅವರೇ ಮತ್ತು ನನ್ನ ಮಿತ್ರರಾದ ಮುಬೀನ್ ರವರು ಮತ್ತು ಇಲ್ಲಿ ಬಂದಿರುವ ಎಲ್ಲ ಸಭಿಕರಿಗೆ ತುಂಬ ಸಂತೋಷವಾಯಿತು ಈ ಶೋರೂಮನ್ನು ನೋಡಿ. ನಮ್ಮ ಈ ಮಂಗಳೂರಿಗೆ ಇಂಥ ಇನ್ನೂ ಹಲವಾರು ಶೋರೂಮ್ ಇಂಥದ್ದು ಬೇಕಾಗುವುದು ಎಂದು ನಾನು ಎನಿಸ್ತೇನೆ. ಅದರಲ್ಲಿ ಈಗ ತಾನೇ ಇವರು ಇದನ್ನು ಉದ್ಘಾಟನಿಸಿದರು. ಇದು ಒಂದು ಒಳ್ಳೆಯ ಲೊಕೇಶನ್, ಬಲ್ಮಟ್ಟ ಎಂದು ಹೇಳಿದರೆ ನಮ್ಮ ಬೆಂದೂರುವೈಲ್. ಈ ಲೊಕೇಶನಲ್ಲಿ ಇವರು ಇಂಥದ್ದೊಂದು ಮಾಡಿದ ಸಂತೋಷದ ವಿಷಯ. ಇನ್ನು ಇಂಥದ್ದೇ ಹಲವಾರು ಶೋರೂಮ್ನವರು ಅವರಿಗೆ ಮಂಗಳೂರಲ್ಲಿ ಓಪನ್ ಮಾಡಲಿ ಎಂದು ನಾನು ಹಾರೈಸ್ತೇನೆ. ನನ್ನನ್ನು ಕರೆದು ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಸಂಸ್ಥೆಯ ಪಾಲುದಾರರಿಗೆ ಮತ್ತು ಅದರಲ್ಲಿ ಅದರ ಅಡ್ವೈಸರ್ಗಳಿಗೆ ಮತ್ತು ಈಗ MC ಆಗಿ ಮಾತಾಡಿದ ನನ್ನ ಮಿತ್ರರಾದ ರಿಯಾಜ್ರವರೇ, ಇಲ್ಲಿ ಎಲ್ಲರಿಗೆ ನಾನು ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಾದಂಥ ಕಾರ್ಯಕ್ರಮದಲ್ಲಿ ಹೋಗುವುದಕ್ಕಾಗಿ ಅವರು ತಯಾರಾಗಿದ್ದಾರೆ. ಸೊ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಆದರೂ ಕೂಡ ನಮ್ಮ ಸಾಕಷ್ಟು ಜನರ ಕುತೂಹಲ ಮತ್ತು ಅವರ ಚಿತ್ತ ಎಲ್ಲಿ ನೆಟ್ಟಿದೆಯೋ ನಮ್ಮ ಮಾಡೆಲ್ಸ್ ಮೇಲೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಬಂದಿದ್ದಾರೆ. ಸೊ ಒಂದೆರಡು ಅನಿಸಿಕೆಯ ಮಾತುಗಳನ್ನು ದಯಮಾಡಿ ವೇದಿಕೆಗೆ ಬಂದು ಹಾಡಬೇಕಾಗಿ ಕೇಳಿ, ಅಥವಾ ಅಲ್ಲಿಗೆ ಮೈಕಲ್ಲಿ. ಥ್ಯಾಂಕ್ ಯು. ಒಬ್ಬ ಜೋರಾದ ಚಪ್ಪಾಳೆಯನ್ನು ಕೊಡಬೇಕಾಗಿ ತಮ್ಮೆಲ್ಲರೂ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಅಂಜಲಿಟಾ ಲೆವಿಸ್, ಕಾಸ್ಮೆಟಾಲಜಿಸ್ಟ್, ರನ್ನರ್ ಆಫ್ ಮಿಸಸ್ ಮ್ಯಾಂಗ್ಳೂರ್ 2018. ವೇದಿಕೆ ಮೇಲೆ ಕುಳಿತಿರುವಂಥ ಗಣ್ಯರೇ ಹಾಗೂ ಬಂಧುಗಳೇ, ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕಂದರೆ ಮಂಗಳೂರು ನಮ್ಮ ಸಿಟಿಯಲ್ಲಿ ಇಂಥ ಒಂದು ಅಡ್ವಾನ್ಸ್ಡ್ ಅಂತಲೇ ಹೇಳ್ಬೋದು, ವೆರೈಟೀಸ್ ಆಫ್ ಡಿಸೈನ್ಸ್ ಅಂತಲೇ ಹೇಳ್ಬೋದು, ಅಂಥ ಒಂದು ಸೆಂಟರ್, ವೈಬ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ವಿಮೆನ್, ಬ್ರೈಡಲ್ ವೇರ್ ಇರ್ಬೋದು, ರೆಗ್ಯುಲರ್ ವೇರ್ಸ್ ಇರ್ಬೋದು, ಈ ಕಲೆಕ್ಷನ್ಸನ್ನು ಮಂಗಳೂರಿಗೆ ತರುವಂಥ ಒಂದು ಅವಕಾಶ ಮಾಡಿಕೊಟ್ಟಂತಿರುವ ತುಳು ಬರ್ತಾ ಇದೆ. ಎಲ್ಲರಿಗೂ ಆಫ್ ವೈಬ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಅವರಿಗೆ ನನ್ನ ಪರವಾಗಿ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರುವಂಥ ಅಬ್ದುಲ್ ಅವರಿಗೆ ಆ್ಯಂಡ್ ಅಶ್ರಫ್, ಥ್ಯಾಂಕ್ ಯು ವೆರಿ ಮಚ್. It is a pleasure to be a part of this wonderful opening ceremony of Vibes Exclusive Center, and I'm honored to be one among the dignitaries of this evening. Thank you very much. Have a wonderful evening, ladies and gentlemen. ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆಯಲ್ಲಿ ಮಿಸಸ್ ಸುಮತಿ ಹೆಗ್ಡೆ ಅವರಿದ್ದಾರೆ. ಸೊ ಲಯನ್ಸ್ನಲ್ಲಿ ಸಾಕಷ್ಟು ಜನಪ್ರಿಯ ಕೆಲಸಗಳನ್ನು ಮಾಡಿ ಒಂದು ಇವತ್ತು ಇನಾಗ್ರೇಷನ್ ಮಾಡಿ ಬಂದಂಥ ಎಲ್ಲ ಗಣ್ಯರಿಗೆ ಸಹ, ಇಲ್ಲಿ ಬಂದಂಥ ನಮ್ಮ ಹೊಸ ಶೋರೂಮಿಗೆ ಓಪನಿಂಗ್ ಬಂದಂಥ ಎಲ್ಲ ಜನರಿಗೂ ನನ್ನ ಶುಭಾಶಯಗಳು. ಹಾಗೆ ಇವತ್ತು ಒಳ್ಳೆ ಜಾಗದಲ್ಲಿ ಒಳ್ಳೆ ರೀತಿಯಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ನನಗೆ ನೋಡುವಾಗ ಬ್ಯಾಂಗ್ಳೂರಿದ್ದು ಮೋತೀಶ ಅಲ್ಲಿ ಒಂದು ಆಗಿದೆ. ಹಾಗೆ ಭಾಳ ಒಳ್ಳೆ ರೀತಿಯಿಂದ, ಯಾಕಂದರೆ ಇಲ್ಲಿ ಬಂದರೆ ಯಾವುದು ಇಲ್ಲ ಅಂತಿಲ್ಲ. ನಾನು ನೋಡಿದೆ, ಒಂದು 2-3 ಐಟಮನ್ನು ಆ ಸಾರಿಯ ಸೈಡಲ್ಲಿ ನಿಂತು ರೇಟ್ ಕೇಳುವಾಗ ಎಲ್ಲ ಕಡೆಯಿಂದ ಸಹ ರೇಟು 3 ಪಟ್ಟು ಕಡಿಮೆ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದರೆ ಎಲ್ಲ ಜನರಿಗೆ ಸಹ ಅವಕಾಶ ಆಗುವ ಹಾಗೆ, ನಾವು ಏನೇ ಒಂದು ಸಾರಿ ಅರ್ಜೆಂಟಿಗೆ ಬೇಕಿದ್ದರೆ ಈ ಏರಿಯಾದ ಪ್ರತಿಯೊಬ್ಬರು ಸಹ ಹೋಗಬೇಕು ಸೆಂಟ್ರಲ್ ಮಾರ್ಕೆಟ್ ಆಚೆ. ಇಲ್ಲಿ ಇಷ್ಟು ಒಳ್ಳೆ ಶೋರೂಮ್ ಮಾಡಿದ್ದಾರೆ. ಆ ಮಾಡಿದಂಥ ಅವರಿಗೆ ಇವತ್ತು ಶಮೀಮ್ ಅವರ ಹೇಗೆ ಕಾಂಪ್ಲೆಕ್ಸ್ಗಳು ಬೆಳೀತಾ ಬಂದಿದ ಹಾಗೆ ಇವ್ರದ್ದು ಸಹ ಹೆಸರುಗಳು ಎಲ್ಲ ಕಡೆಯಲ್ಲಿ ಮೂಡಿ ಬರಲಿ ಅಂತ ಹಾರೈಸ್ತೇನೆ. ಹಾಗೆ ಮಾಡೆಲ್ಗಳಿಗೆ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಬಹಳ ಒಂದು ಖುಷಿಯ ವಿಷಯ. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರಿಗೆ ಸಹ ಅವಕಾಶ ಮಾಡಿಕೊಟ್ಟಂಥ ಒಂದು ಶೋರೂಮ್ ಆಗಿದೆ. ಯಾವುದಕ್ಕೂ ದಿನ ಇಲ್ಲಿಗೆ ಜನರು ಬಂದು ಈ ಒಂದು ಶಾಪನ್ನು ಎಲ್ಲ ಕಡೆಯಲ್ಲಿ ಪಸರಿಸುವಂತಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು, ನನ್ನನ್ನು ಇಲ್ಲಿಗೆ ಕರೆದು ನನ್ನನ್ನು ಎಲ್ಲರೆದುರಿಗೆ ನಿಂತು ಮಾತಾಡೋ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮಾಡಿರ್ತಾರೆ ಯಾಕಂತ ಹೇಳಿದರೆ ಅತಿ ಕಡಿಮೆ ಬೆಲೆಯಲ್ಲಿ ಅತ್ಯಂತ ಉತ್ತಮವಾದಂತಹ ಬಟ್ಟೆ ಎಲ್ಲಿ ಸಿಗ್ಬೋದು ಅಂತ. ಸೊ ಅವರು ಈಗಾಗಲೇ ನಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, 3 ಪಟ್ಟು ಕಡಿಮೆ ಇಲ್ಲಿ ಬೆಲೆ ಇದೆ. ನನಗೆ ಬಹಳ ಖುಷಿಯಾಗಿದೆ. ಅದು ಇದೊಂದು ಹಾರ್ಟ್ ಆಫ್ ಸಿಟಿಯಲ್ಲಿ ಇಷ್ಟೊಂದು ಹತ್ತಿರದಲ್ಲೇ ಇದೆ. ಇನ್ನು ಮಾರ್ಕೆಟ್ಗೆ ದೂರದ ಊರಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ಸದಾ ಹೀಗೆ ಇರಲಿ. ಜೊತೆಗೆ ನಿಮ್ಮೆಲ್ಲರ ಕುಟುಂಬ ಇಲ್ಲಿಗೆ ಬರುವಂತಾಗಲಿ ಅಂತ ನಾವು ಆಶಿಸ್ತಾ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ
ನನಗೆ ಕನ್ನಡ ಅಷ್ಟು ಬರೋದಿಲ್ಲ, ಆದಷ್ಟು ಮಾತಾಡ್ತೇನೆ. ಇಲ್ಲಿ ಕರೆದು ನನಗೆ ಇಷ್ಟುಗಳ ಏನೇನದು ಅವಕಾಶ ಕೊಟ್ಟದ್ದು, ಈ ದೊಡ್ಡ ಶೋರೂಮ್ ಇದು ನಾನು ಮೊನ್ನೆ ನೋಡುವಾಗ ನಾನು ಯೋಚನೆ ಮಾಡ್ತಾಯಿದ್ದೆ, ಇದು ಇಷ್ಟು ದೊಡ್ಡ ಜಾಗ ಯಾವುದು, ತುಂಬ ಚೆಂದ ಉಂಟಂತ. ಮರು ದಿವಸ ನನಗೆ ಫೋನ್ ಬಂತು, ಮೇಡಮ್ ನೀವು ಬರಬೇಕು ಈಗ ವೈಟ್ನಲ್ಲಿ ನಿನ್ನೆ ನೋಡಿದ್ದದು ನಾನು ಅದು ಹೇಗೆ ತುಂಬ ಚೆಂದ, ಮೇಡಮ್ ಪ್ಲೀಸ್ ಬನ್ನಿ ಅಂತ ಹೇಳಿ. ಮೊನ್ನೆ ಅಲ್ಲ ನಿನ್ನೆ ಅವ್ರು ಬಂದಿದ್ದರು ನನ್ನನ್ನು ಇನ್ವೈಟ್ ಮಾಡಲಿಕ್ಕೆ. ಮತ್ತು ಈಗ ಮಾತಾಡಿ ನೋಡುವಾಗ ಒಬ್ಬರು ನಮ್ಮ ಫ್ಯಾಮಿಲಿ ನೋಡುವಾಗ ನಮ್ಮ ತಾಯಿದು ಚಿಕ್ಕಮ್ಮನದು ಇದು ಮೊಮ್ಮಗ. ಆವಾಗ ತುಂಬ ಖುಷಿಯಾಯಿತು, ನಮ್ಮ ಫ್ಯಾಮಿಲಿ ಕಾಸರಗೋಡಿಂದ ಬಂದು ಇಲ್ಲಿ ಒಂದು ದೊಡ್ಡ ಅಂಗಡಿ ಸ್ಟಾರ್ಟ್ ಮಾಡೋದು, ಅದು ತುಂಬ ನಮಗೆ ಒಂದು ಗೌರವ. ಅದು ಇವರು ಸಹ ಫ್ಯಾಮಿಲಿ ಅದೆಲ್ಲರ ಆಗಿ ಎಲ್ಲರಿಗೆ ಮಿಸ್ಟರ್ ಅಬ್ದುಲ್ ಹಮೀದ್ ಮತ್ತು ಮಿಸ್ಟರ್ ಅಶ್ರಫಿಗೆ ನನ್ನನ್ನು ಕರೆದು ಇಲ್ಲಿ ತುಂಬ ಇಷ್ಟು ನನ್ನ ಗೌರವ ಕೊಟ್ಟದ್ದು. ಮತ್ತು ಸುಮತಿ ಹೇಳಿದಾಗೆ ತುಂಬ ಏನು ಹೇಳಿ ಸೆಲೆಕ್ಷನ್ ಉಂಟು, ಏನೆಲ್ಲ ಬೇಕಾದದ್ದು ಉಂಟು. ಇಸ್ ಅ ಲಾಟ್ ಆಫ್ ಸೆಲೆಕ್ಷನ್ಸ್, ಬ್ಯೂಟಿಫುಲ್ ಸ್ಟಾಫ್ and bridal collections also is very good. I congratulate both of them and I thank you all so much for inviting me and giving me this honor. Thank you so much. ಥ್ಯಾಂಕ್ ಯು ಸೋ ಮಚ್. ಆತ್ಮೀಯ ಹೃದಯವಂತ ಗೆಳೆಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನಗಿಂತ ಪ್ರಾಯದಲ್ಲಿ ಸ್ವಲ್ಪ ಮೇಲಿದ್ದಾರೆ, ಅಷ್ಟು ಜಾಸ್ತಿ ಏನಿಲ್ಲ. ಅವರು ನೋಡಿ ಯಾರು ಎಷ್ಟೊಂದು ಎತ್ತರಕ್ಕೆ ಏರಿದ್ದಾರೆ ಅಂತ ಹೇಳಿದರೆ ಮುಮ್ತಾಜ್ ಅಲಿ ಅವರು ಎಷ್ಟೊಂದು ಎತ್ತರದ ಮಟ್ಟದಲ್ಲಿ ಅವರಿದ್ದಾರೆ. ಅಷ್ಟೊಂದು ಡೌನ್ ಟು ಅರ್ತ್ ಆಗಿ ಅವರು ನಮ್ಮ ಜೊತೆಯಲ್ಲಿ ಬಿಹೇವ್ ಮಾಡ್ತಾರೆ. ಯಾವತ್ತೂ ನಮ್ಮ ಜೊತೆಯಲ್ಲಿ ಸಿಗುವಂತಹ ಒಬ್ಬ ಆತ್ಮೀಯ ಗೆಳೆಯವರು. ಸೊ ಅವರನ್ನು ಬಹಳ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಸರ್, ನಿಮ್ಮ 2 ಮಾತುಗಳಿಗಾಗಿ ದಯವಿಟ್ಟು. ಇವತ್ತಿನ ಈ ಒಂದು ಸುಸಜ್ಜಿತವಾದ ಸುಂದರವಾದ ಈ ಮಳಿಗೆಯನ್ನು ಈಗ ತಾನೇ ಉದ್ಘಾಟನೆಗೊಂಡು ನಮಗೆಲ್ಲರಿಗೂ ಒಳ್ಳೆ ರೀತಿಯ ಮಾತುಗಳನ್ನು ಆಡಿದಂತಹ ಲಯನ್ಸ್ ಜಿಲ್ಲೆಯ ಅವರು ಅಧ್ಯಕ್ಷರಾಗಿ ಬಹಳಷ್ಟು ಸಾಮಾಜಿಕವಾಗಿ ಸೌಹಾರ್ದಯುತವಾಗಿ ಮಾಡಿದಂಥ ಶ್ರೀಮತಿ ಸುಮಿತ್ರಾ ಹೆಗ್ಡೆ ಅವರೇ, ಅದೇ ರೀತಿ ನಮ್ಮ 2018ರಲ್ಲಿ ಮಿಸಸ್ ಮ್ಯಾಂಗ್ಳೂರ್ ಅಂತ ಹೇಳಿ ಬಹಳ ಒಂದು ಖ್ಯಾತಿಯನ್ನು ಪಡೆದುಕೊಂಡಂತಹ ಈಗ ತಾನೇ ಮಾತಾಡಿದಂತಹ ಅಂಜಲಿ ಅವರೇ, ಅದೇ ರೀತಿ ಕುಣಿಲ್ ಸಂಸ್ಥೆ, ಬಹುಶಃ ನನ್ನ ಪರಿಚಯ ಅವರಿಗೆ ಇರಲಿಕ್ಕಿಲ್ಲ, ಅವರ ಫಕ್ರುದ್ದೀನ್ ಅವರ ಸಹೋದರರೆಲ್ಲ ಬಹಳಷ್ಟು ನಾನು ಪರಿಚಯ ಇದ್ದ ಕಾರಣ ಇವತ್ತು ಅವರ ಅಬ್ದುಲ್ ಅವರ ಮಿಸ್ಸಸ್ ಅವರಿಗೂ ಅದೇ ರೀತಿ ವೇದಿಕೆಯಿರತಕ್ಕಂಥ ನಮ್ಮ ಆತ್ಮೀಯರಾದ ಮುಬೀನ್ರವರು, ಇವತ್ತು ಈ ಒಂದು ಸುಂದರವಾದ ಈ ಮಳಿಗೆಯ ಪಾಲುದಾರರಾಗಿರುವಂಥ ಅಶ್ರಫ್ರವರು, ಹಮೀದ್ರವರು, ನನ್ನ ಆತ್ಮೀಯ ಮಿತ್ರರಾದ ರಿಯಾಜ್ರವರು, ಅದೇ ರೀತಿ ವೇದಿಕೆ ಅಂತ ಎಲ್ಲ ಹಿರಿಯವರು, ಇಲ್ಲಿ ಬಂದಿರತಕ್ಕಂಥ ಸಹೋದರ ಸಹೋದರಿಯರು. ಬಹಳಷ್ಟು ವೇದಿಕೆ ಕಾರ್ಯಕ್ರಮ ಅಲ್ಲ, ಆದರೂ ನನ್ನನ್ನು ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿಸಿ ಇವತ್ತು ರಾಜಕೀಯ ರಹಿತ ವೇದಿಕೆ ಅಂತ ಹೇಳ್ಬೋದು. ಇವತ್ತು ಅಂದರೆ ಈ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಯಾವುದೂ ಇಲ್ಲ ವೇದಿಕೆ ಕಾರ್ಯಕ್ರಮ, ಆದರೆ ನಾನು ಧಾರ್ಮಿಕ ಸಾಮಾಜಿಕವಾಗಿ ಮಾತ್ರ ರಾಜಕೀಯದಲ್ಲಿ ಬಹಳ ಹಿಂದೆ ಸಹೋದರರಿದ್ದರು. ಇವತ್ತು ಭಾಳ ಅಂದರೆ ನಮ್ಮ ಮುನ್ನ ಅವರ ತಂದೆ ನಮ್ಮ ಬಹಳ ಆತ್ಮೀಯರು ಮೊಹಮ್ಮದ್ ಅಲಿ NMPT ಅಂತ ಹೇಳಿ ನಮ್ಮ ಒಂದು ಗುರು ಅಂತ ಹೇಳ್ಬೋದು, ನೆನಪಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ. ಕಳೆದ 2-3-4 ದಿವಸಗಳ ಹಿಂದೆ ತಾವು ದಯವಿಟ್ಟು ಬರಬೇಕು, ಸಣ್ಣದಾದ ಒಂದು ಮಳಿಗೆ ಅವ್ರಿಗೆ ಬಂದಂತಹ ಪಾರ್ಟ್ನರಾದ ಅಶ್ರಫ್ ಅವರು ಬಂದರು. ಖಂಡಿತವಾಗಿಯೂ ಕ್ಲಬ್ ಸಮಯಕ್ಕೆ ಬರ್ತೇವೆ. ಇವತ್ತು ನಾನು ಬಹಳಷ್ಟು ವಿಚಾರ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂತ ಹೇಳಿದರೆ ಇವತ್ತು ಒಂದು ಸಂದರ್ಭದಲ್ಲಿ ಕಳೆದ 5 ವರ್ಷಗಳ ಇತಿಹಾಸ ನೋಡಿದರೆ ಒಂದು ಸುಂದರವಾದ ಅಥವಾ ಅತ್ಯುತ್ತಮ ಒಂದು ಡ್ರೆಸ್ ತಗೊಳ್ಳೋದಾದರೆ ನಾವು ಬೆಂಗಳೂರು ಅಥವಾ ಬೊಂಬೈ ಪ್ರದೇಶಕ್ಕೆ ಹೋಗಬೇಕಾಗಿತ್ತು. ಆದರೆ ಇವತ್ತು ಬಹಳಷ್ಟು ಮಾಲ್ಗಳು ಬಂದರೂ ಇವತ್ತು ಈ ಒಂದು ಪ್ರದೇಶದಲ್ಲಿ ಯಾವತ್ತು ಈ ಪ್ರದೇಶ ಅಂತ ಹೇಳಿದರೆ ದಿನದ 24 ಗಂಟೆಗಳಲ್ಲಿ 18 ತಾಸುಗಳು ಈ ಪ್ರದೇಶದಲ್ಲಿ ಯಾವಾಗಲೂ ವೆಹಿಕಲ್ ಓಡಾಡ್ತಾ ಇರ್ತದೆ. ಆದರೆ ಈ ಒಂದು ಬೃಹತ್ತಾದ ನನಗೆ ಭಾಳ ಖುಷಿ ಆಯಿತು ನೋಡುವಾಗ, ಯಾಕಂತ ಹೇಳಿದರೆ ಯಾವುದು ಸಣ್ಣ ಪ್ರಮಾಣದಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗೆ, ಅಂದರೆ ಬಡ ಹೆಣ್ಣುಮಕ್ಕಳಿಂದ ಹಿಡಿದು ಶ್ರೀಮಂತವರೆಗೆ ಮಾಡಿಕೊಟ್ಟಂಥ ವ್ಯವಸ್ಥೆ ಈ ಶೋರೂಮಲ್ಲಿದೆ. ಆದರೆ ಕೆಲವು ಮಳಿಗೆಯಲ್ಲಿ
ಅದು ಶ್ರೀಮಂತರಿಗೆ ಮಾತ್ರ ಮೀಸಲಿರ್ತದೆ. ಆದರೆ ಇಲ್ಲಿ ಹಾಗೆ ಅಲ್ಲ, ಪ್ರತಿಯೊಂದು ಬಡವರಿಗೂ ಅದೇ ರೀತಿ ಶ್ರೀಮಂತರಿಗೂ ಎಡಕುವಂತಹ, ಅಂದರೆ ನಾವೆಲ್ಲರೂ ಒಂದೇ. ನಾವು ಎಜುಕೇಷನಲ್ಲಿ ಯಾವ ರೀತಿ ಇದ್ದೇವೆ, ನಾವು ಹುಟ್ಟುವಾಗ ಯಾವ ರೀತಿ ಬಂದಿದ್ದೇವೆ, ಸಾಯುವಾಗ ಯಾವ ರೀತಿ ಹೋಗ್ತೇವೆ, ಅದನ್ನು ನೆನೆಸ್ಕೊಂಡು ಇವತ್ತು ಈ ಅಂಗಡಿ ಮಾದರಿಯಾಗಿದೆ. ಭಾಳಷ್ಟು ಖುಷಿ ಆಗ್ತಾಯಿದೆ. ಯಾಕಂತ ಹೇಳಿದರೆ ಮೊತ್ತ ಮೊದಲಾಗಿ ನಾವು ವ್ಯವಹಾರಕ್ಕಿಂತ ಜನರ ಆಕರ್ಷಣೆಯನ್ನು, ಗ್ರಾಹಕರ ಒಂದು ಅತ್ಯುತ್ತಮವನ್ನು ನಾವು ಗಳಿಸಿಕೊಡುವುದೇ ಅದೇ ದೊಡ್ಡ ವ್ಯವಹಾರ. ಯಾಕೆಂದರೆ ವ್ಯವಹಾರ ಎಷ್ಟು ಮಾಡ್ಬೋದು. ಇವತ್ತು 1,000 ರೂಪಾಯಿಯ ಒಂದು ವಸ್ತುವನ್ನು 10,000ಕ್ಕೂ ಮಾರುವವರಿದ್ದಾರೆ. ಆದರೆ ಈ ಒಂದು ಪ್ರದೇಶದಲ್ಲಿ ಮಾಡಿಕೊಟ್ಟಂಥ, ಈಗಾಗಲೇ ನಮ್ಮ ಕುಣಿಲ್ರವರ ಮಿಸಸ್ ಅವರು ಹೇಳಿದರು, ನಮ್ಮ ಫ್ಯಾಮಿಲಿಯಲ್ಲೇ ನನಗೆ ಖುಷಿ ಆಯಿತು ಅಂತ ಹೇಳಿದರೆ ಖಂಡಿತವಾಗಿಯೂ ಇವತ್ತು ಕಾಸರಗೋಡು ಈ ಕಡೆ ಪರಿಸರದ ಉಡುಪಿ ಬಡ್ಕಲ, ಅದೇ ರೀತಿ ಈ ಪ್ರದೇಶದ ಬಹಳಷ್ಟು ಜನರು ಇವತ್ತು ಬರೀ ಮಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಬಹಳಷ್ಟು 30% ಭಾಗ ಕಾಸರಗೋಡು ಜನರಿಂದ ಇವತ್ತು ಬಹಳಷ್ಟು ಮಳಿಗೆಗಳು ಇಲ್ಲಿ ತಲೆ ಎತ್ತಿ ನಿಂತಿವೆ. ಇವತ್ತು ವಿದೇಶದಲ್ಲಿ ಬಹಳಷ್ಟು ನಮ್ಮ ಯುವಕರು 40% ಭಾಗ ಸಮುದಾಯದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಯಾವಾಗ ನೋಡಿದ್ರೆ ಮದುವೆ ಸಮಾರಂಭ, ಅದೇ ರೀತಿ ಬೇರೆ ಬೇರೆ ಸಮಾರಂಭಗಳಿರ್ತವೆ. ಇವತ್ತು ಗೋಲ್ಡ್ ಶಾಪ್ಗಳು ಕಳೆದ 10 ವರ್ಷಗಳ ಹಿಂದೆ 1-2 ಶಾಪ್ಗಳು ಮಾತ್ರ ಇತ್ತು. ಇವತ್ತು ಗೋಲ್ಡ್ ಶಾಪ್ಗಳು ಬಹಳಷ್ಟು ಮಾಲ್ಗಳಲ್ಲಿಯೂ, ಅದೇ ರೀತಿ ಬಹಳಷ್ಟು ಪ್ರದೇಶದಲ್ಲಿ 1 ಅಲ್ಲ 2 ಅಲ್ಲ 3 ಸಂಸ್ಥೆಗಳು ವ್ಯವಸ್ಥಿತವಾಗಿ ಮಾಡ್ತಾ ಇದೆ. ಯಾಕೆಂದರೆ ಇದೆಲ್ಲ ಇದೊಂದು ವ್ಯವಹಾರ ದೃಷ್ಟಿಯಲ್ಲಿ ಮಾತ್ರ ಅಲ್ಲ, ಎಲ್ಲರೂ ಒಂದೇ ರೀತಿಯಲ್ಲಿ ವ್ಯವಹಾರ ಬೇಕು. ವ್ಯವಹಾರ ಯಾರಿಗೂ ಬೆಳತಲ್ಲ, ಪ್ರತಿಯೊಂದು ಅಂಗಡಿಗೂ ವ್ಯವಹಾರ ಬೇಕು. ಆದರೆ ಆ ವ್ಯವಹಾರವನ್ನು ಒಳ್ಳೆ ರೀತಿಯಲ್ಲಿ ಜನರಿಗೆ ಕೈಗೆಟುಕುವ, ಅದೇ ರೀತಿ ಸಣ್ಣ ಒಂದು ಲಾಭ ಇಟ್ಟು ಜನರ ಹತ್ರ ಒಂದು ಸ್ಪಂದನೆ ಮಾಡುವಂಥ ಒಂದು ಕೆಲಸ ಮಾಡಿದರೆ ಖಂಡಿತವಾಗಿಯೂ ಈ ಮಳಿಗೆ ಇನ್ನಷ್ಟು ಈ ಮಂಗಳೂರಿಗೆ ಮಾತ್ರ ಅಲ್ಲ, ಈ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳಿಗೆ ಮಾದರಿಯಾಗಿ ಕೊಡಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ನನಗೆ ಕಲಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ, ಈ ಅಂಗಡಿ ಮಾಲೀಕರಿಗೂ, ನಮ್ಮ ಹಿರಿಯವರಿಗೂ, ಬಂದಿರತಕ್ಕಂಥ ಎಲ್ಲ ನನ್ನ ಜನಹಿತರಿಗೆ, ಜನಮಿತ್ರರಿಗೆ ನಾನು ಒಂದೇ ಮಾತನ್ನು ನನ್ನ 2 ಮಾತಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂದಿದ್ದಾರೆ, ಒಮ್ಮೆ ಜೋರಾದ ಚಪ್ಪಾಳೆ ಇರಲಿ ನಿಮ್ಗೆ. ಅವರಿಗೆ ಚಿನ್ನದ ನಾಣ್ಯವನ್ನು ನಮ್ಮ ಮುಮ್ತಾಜ್ ಅಲಿ ಹಾಗೂ ಮತ್ತು ನಮ್ಮ ಎಲ್ಲ ಅತಿಥಿ ಮಹನೀಯರ ಸಮ್ಮುಖದಲ್ಲಿ ಅವರನ್ನು ನಾವು ಗೌರವಿಸಿ ಆ ಒಂದು ಚಿನ್ನದ ನಾಣ್ಯವನ್ನು ಹಸ್ತಾಂತರ ಮಾಡಲಿಕ್ಕೆ ತಯಾರಾಗಿದ್ದೇವೆ. ನಿರ್ದೇಶಕರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದು ಒಂದು ಚಿನ್ನದ ನಾಣ್ಯ. ಮಿಸ್ಟರ್ ಅನ್ಸಫ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ಎಲ್ಲ ಅತಿಥಿಗಳು ಜೊತೆಗೂಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಪಾಲುದಾರರು, ನಿರ್ದೇಶಕರು ಕೂಡ ಜೊತೆಗೂಡ್ತಾ ಇದ್ದಾರೆ. ಎಲ್ಲರೂ ಜೊತೆಗೂಡಿ ಈ ಒಂದು ಪ್ರಥಮ ಆಯ್ದ ವ್ಯಕ್ತಿಗೆ ಚಿನ್ನದ ನಾಣ್ಯವನ್ನು ಒಂದು ಬಹುಮಾನದ ರೂಪದಲ್ಲಿ ನಾವು ನೀಡ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಹಾರೈಕೆ, ಚಪ್ಪಾಳೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ, ಯಾಕೆಂತ ಹೇಳಿದರೆ ನಿಮ್ಮೆಲ್ಲರ ಹತ್ರ ಕಾರ್ಯಕ್ರಮ ಚೆಂದ ಆಗೋದಕ್ಕೆ ಸಾಧ್ಯ. ನಿಮ್ಮ ಚಪ್ಪಾಳೆ ಧ್ವನಿ ಇದ್ರೆ ಇನ್ನೂ ಚೆಂದ ಆಗುತ್ತೆ. ಸೊ ಪ್ಲೀಸ್, ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಅನ್ಸಫ್ ಆ್ಯಂಡ್ ಫ್ಯಾಮಿಲಿ. ಶುಭಾಶಯವನ್ನು ಹೇಳ್ತಾ ಇದ್ದೇವೆ. ಅರ್ಧ ಚಿನ್ನ ನನಗೆ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಅದೇ ರೀತಿ ಇನ್ನೂ 4 ಜನರನ್ನು ಕೂಡ ಆಲ್ರೆಡಿ ಆಯ್ಕೆ ಮಾಡಲಾಗಿದೆ. ಅವರ ಹೆಸರನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ವಿವರಿಸಲಿಕ್ಕಿದ್ದೇವೆ. ಇದೀಗ ನಮ್ಮ ಜೊತೆಯಲ್ಲಿ ಭಾಗಿಯಾದಂತಹ ಗಣ್ಯರು ಬಹಳಷ್ಟು ಕಾರ್ಯಕ್ರಮದಲ್ಲಿ ಮತ್ತೆ ಅವರು ಭಾಗಿಯಾಗಬೇಕು, ಸಾಕಷ್ಟು ಕಡೆ ದೂರಕ್ಕೆ ಹೋಗಬೇಕು. ಸೊ ಒಂದು ಕಾರಣಕ್ಕಾಗಿ ಅವರನ್ನು ಬೀಳ್ಕೊಡುವಂತಹ ಒಂದು ಸಂದರ್ಭ. ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಇಟ್ಟು ಆಗಮಿಸಿದಂತಹ, ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿ ಪಾವನಗೊಳಿಸಿದಂತಹ ನಮ್ಮೆಲ್ಲರ ಆತ್ಮೀಯ ಮಿತ್ರರಾದ ಜನಾಬ್ ಅಲ್ಹಾಜ್ BM ಮುಮ್ತಾಜ್ ಅಲಿ ಅವರಿಗೆ ಒಂದು ಸ್ಮರಣಿಕೆಯನ್ನು, ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ವೈಬ್ಸ್ ಸಂಸ್ಥೆಯ ಪರವಾಗಿ ನಾವು ನೀಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಪಾಲುದಾರರಾದಂತಹ ಅಬ್ದುಲ್ ಹಮೀದ್ರವರು ಈ ಒಂದು ನೆನಪಿನ ಕಾಣಿಕೆಯನ್ನು ಮುಮ್ತಾಜ್ ಅಲಿ ಸಾಹೇಬರಿಗೆ ನೀಡಿ ಗೌರವಿಸಬೇಕು. ಅವರು ಸದಾ ನಮ್ಮನ್ನು ನೆನಪಿಡಲಿಕ್ಕೆ ಇದೊಂದು ಕಾರಣವಾಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಚಪ್ಪಾಳೆ, ಹಾರೈಕೆ ಮತ್ತೆ ಹರಿದು ಬರಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೂಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನು ಕೊಟ್ಟಂತಹ ಲಯನ್ಸ್ನ ಡಿಸ್ಟ್ರಿಕ್ಟ್ ಚೇರ್ಮನ್ ಆದಂತಹ ಮಿಸಸ್ ಸುಮತಿ ಹೆಗಡೆ ಅವರನ್ನು ಕೂಡ ನಾವು ಸ್ಮರಿಸ್ತಾ ಇದ್ದೇವೆ. ಅವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ನಮ್ಮ ಅಶ್ರಫ್ ವೆಬ್ಸ್ರವರು ನೀಡ್ತಾ ಇದ್ದಾರೆ.
ನಿಮ್ಮೆಲ್ಲರ ಹಾರೈಕೆಯ ಚಪ್ಪಲಿ ಇಲ್ಲಿಯೂ ಕೂಡ ಹರಿದು ಬರಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಸದಾ ನಮ್ಮನ್ನು ನೆನ್ಪಿಟ್ಕೊಳ್ಳಿ. ನೀವು ಬಂದಿರೋದಕ್ಕೆ ನಾವು ಬಹಳ ಋಣಿಯಾಗಿದ್ದೇವೆ, ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸೆಲೆಬ್ರಿಟಿ ಗೆಸ್ಟ್ ಆಗಿ ಆಗಮಿಸಿದಂತಹ ಡಾಕ್ಟರ್ ಆಂಜೆಲಿಟಾ ಲಿವಿಸ್ ರವರನ್ನು ಕೂಡ ಬಹಳ ಪ್ರೀತಿಯಿಂದ ನಾವು ಅವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಎರಡೂ ಪಾಲುದಾರರು ಸೇರಿಕೊಂಡು ಈ ಒಂದು ಸ್ಮರಣಿಕೆಯನ್ನು ಅವರಿಗೆ ನೀಡಬೇಕು ಅಂತ ಬಹಳ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಚಪ್ಪಾಳೆ ಒಮ್ಮೆ ಜೋರಾಗಿ ಬರಲಿ ಅಂತ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಪಾರ್ಟಿಸಿಪೇಟಿಂಗ್ ದಿಸ್ ದಿ ವಂಡರ್ಫುಲ್ ಪ್ರೋಗ್ರಾಮ್. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಖುಷಿಯಾಗಿದೆ, ಬಹಳ ಸಂತೋಷ ನಿಮಗೆ. ಸೊ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಅವರಿಗೆ. ಅಲ್ಲ, ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಶಮೀಮಾ ಮೇಡಮ್ ಇದ್ದಾರೆ, ಕೊನೆಯಲ್ಲಿ ಇವರನ್ನು ಕೂಡ ಬಹಳ ಪ್ರೀತಿಯಿಂದ ನಾವು ಸ್ವಾಗತಿಸಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಹಾಜರಾಗಿದ್ದಾರೆ, ಅವರನ್ನು ಕೂಡ ಸ್ಮರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅಬ್ದುಲ್ ಹಮೀದ್ ಅವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆ ಇಲ್ಲಿಯೂ ಹರಿದು ಬರಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಮುಬೀನ್ರವರಿಗೂ ಕೂಡ, ಉಸ್ಮಾನ್ ಮುಬೀನ್ರವರಿಗೂ ಕೂಡ ನಾವು ಬಹಳ ಆಭಾರಿಯಾಗಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ ತಕ್ಷಣ ನಮ್ಮ ಜೊತೆಗೂಡಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾವು ಸ್ವಾಗತಿಸಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅವರಿಗೆ ಕೂಡ ಈ ಒಂದು ಸ್ಮರಣಿಕೆಯನ್ನು ನಮ್ಮ ವೆಬ್ಸಿನ ಪಾಲುದಾರರಾದಂತಹ ಅಶ್ರಫ್ರವರು ನೀಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸೊ ಧನ್ಯವಾದಗಳು ಬಂದಂತಹ ಎಲ್ಲ ಅತಿಥಿ ಮಹನೀಯರಿಗೆ. ಡಾಕ್ಟರ್ ರುಕ್ಸಾನಾ ಮ್ಯಾಮ್ ಇದ್ರೆ ದಯವಿಟ್ಟು ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ರುಕ್ಸಾನಾ ಹಸನ್ ಬಂದಿದ್ದಾರಾ? ಬಂದಿಲ್ಲ. ಸೊ ಈ ಕಾರ್ಯಕ್ರಮದಂತೆ ಬಂದಂತಹ ಎಲ್ಲ ಮಹನೀಯರಿಗೆ, ಆತ್ಮೀಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಕೆಲವು ನಿಮಿಷಗಳ ಕಾಲ ನಿಮ್ಮನ್ನು ಮನರಂಜಿಸಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಖ್ಯಾತ ಗಾಯಕರುಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಫನ್ ಆ್ಯಂಡ್ ಗೇಮ್ಸ್, ಎಂಟರ್ಟೈನ್ಮೆಂಟ್ಸ್ ಮತ್ತು ನಿಮ್ಮನ್ನು ಆಟ ಆಡಿಸಿ, ನಿಮ್ಮನ್ನು ಖುಷಿಪಡಿಸಿ ಇಲ್ಲಿ ಒಂದು ಅವೇರ್ನೆಸ್ ಕೊಡಲಿಕ್ಕೆ ಕೂಡ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇನ್ಶಾಲ್ಲ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಬೇಕು ಅಂತ ವಿಶೇಷವಾಗಿ ಕೇಳಿಕೊಳ್ಳುತ್ತಾ ಈ ಒಂದು ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಮಂಗಳೂರಿನ ಜನತೆ ಈಗ ತುಂಬ ಖುಷಿ ಪಟ್ಟಿದ್ದಾರೆ. ಯಾಕಂದರೆ ಈ ಒಂದು ವೈಬ್ಸ್ ವಿಶೇಷವಾದಂತಹ ಶೋರೂಮ್ನಲ್ಲಿ ಎಲ್ಲೂ ಕೂಡ ಸಿಗದೇ ಇದ್ದಂತಹ ಕಲೆಕ್ಷನ್ಸ್ಗಳು ಸಿಗ್ತಾ ಇದೆ. ಹಾಗಾಗಿ ಮಂಗಳೂರಿನ ಜನತೆಗೆ ಇದು ಶುಭ ಸುದ್ದಿ ಅಂತ ಹೇಳ್ಬೋದು. ಸೊ ಇನ್ಯಾವ್ಯಾವ ಕಲೆಕ್ಷನ್ಸ್ ಇದೆ, ವೆಸ್ಟರ್ನ್ ಡಿಸೈನ್ಸ್ನಲ್ಲಿ ಯಾವ್ಯಾವ ಕಲೆಕ್ಷನ್ಸ್ ಇದೆ, ಟ್ರೆಡಿಷ್ನಲ್ ಇಲ್ಲಿ ಯಾವುದಾದಿದೆ ಅಂತ ನೋಡೋಣ ಬನ್ನಿ. ಮೇರಿಜಾ ಅವರು ಇದ್ದಾರೆ. ಸೊ ಅವ್ರ ಹತ್ರನೇ ಕೇಳೋಣ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ. ಸೊ ಈಗ ನೀವು ಡ್ರೆಸ್ಸಸ್ ನೋಡ್ತಾ ಇದ್ರಿ, ಯಾವ ರೀತಿ ಕಲೆಕ್ಷನ್ಸ್ ಇದೆ? The collections are actually very good. They have long kurta kind of tops and we can match it with palazzo pants. And I have seen the saree collections also. They have ready sarees and all. So it's really good. I have enjoyed the experience at this shop. ಥ್ಯಾಂಕ್ ಯು. ಮಾಡೆಲ್ ಆದಂತಹ ವಿಶ್ಮಿತಾ ಇದ್ದಾರೆ. ಸೊ ಅವರು ಕೂಡ ತುಂಬ ಡ್ರೆಸ್ಸಸ್ ತೊಗೊಂಡಿದ್ದಾರೆ. ಸೊ ಅವ್ರ ಹತ್ರ ಕೇಳೋಣ ಈ ಶಾಪ್ ಬಗ್ಗೆ ಹೇಗನ್ನಿಸ್ತು. ಮ್ಯಾಂಗ್ಳೂರಲ್ಲೇ ಬೆಸ್ಟ್ ಶೋರೂಮ್ ಅಂತ ಹೇಳ್ಬೋದು. ಚೀಪ್ ಆ್ಯಂಡ್ ಬೆಸ್ಟ್, ಒಳ್ಳೆ ಕಲೆಕ್ಷನ್ಸ್ ಇದೆ. ಇಸ್ ದ ಬೆಸ್ಟ್ ಶೋರೂಮ್ ಇದೆ ಮ್ಯಾಂಗ್ಳೂರ್. ಈಗ ತಾನೇ ಉದ್ಘಾಟನೆಗೊಂಡ ವೈಬ್ಸ್ ಈ ಒಂದು ಸುಂದರವಾದ ಮಳಿಗೆ ತಕ್ಷಣದಲ್ಲೇ ಜನ ಸಮೂಹ ನೋಡಿದರೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಇದು ಬಹಳಷ್ಟು ಒಳ್ಳೆ ರೀತಿಯ, ಒಳ್ಳೆ ಆಕರ್ಷಣೀಯ ಒಂದು ರೀತಿಯಲ್ಲಿ ದರದಲ್ಲಿ ಇದು ದೊರಕಿಸ್ಕೊಡ್ತದೆ ಅಂತ ಭಾಳಷ್ಟು ಮಂಗಳೂರಲ್ಲೇ ಪ್ರಸಾರ ಆಗಿದೆ. ಆದ ಕಾರಣ ಬರೀ ಒಂದು ಕಾಲು ಗಂಟೆ ಮೊದಲು, ಒಂದು 15 ನಿಮಿಷಗಳ ಮೊದಲು ಈ ಒಂದು ಶೋರೂಮ್ ಶುಭಾರಂಭಗೊಂಡು ನಾನು ಒಳಗೆ ಬರುವಾಗಲೇ ಬಹಳಷ್ಟು ಜನರು ಆ ಒಂದು ರಶಲ್ಲಿ ನೋಡಿದರೆ ನನಗನ್ನಿಸ್ತದೆ ಈ ಒಂದು ಸೌಹಾರ್ದ ರೀತಿಯಲ್ಲಿ
ಎಲ್ಲ ಜನರಿಗೆ, ಸಾಮಾಜಿಕ ಜನರಿಗೆ ದೊರಕುವ ರೀತಿಯಲ್ಲಿ ಇವರು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಈ ಒಂದು ಅಂಗಡಿ ಮಳಿಗೆಗಳು ಇನ್ನಷ್ಟು ಉಪಕಾರಿಯಾಗಲಿ. ಬರೀ ಲಾಭದಾಯಕವಾಗಿ ಮಾತ್ರ ಅಲ್ಲ, ಅವರ ಆ ಮಾಲಕರು ಹೇಳಿದರು, ನಾವು ಎಲ್ಲ ರೀತಿಯ ಒಂದು ಬಡವರಿಗೂ ಶ್ರೀಮಂತರಿಗೂ ಒಳ್ಳೆ ರೀತಿಯ ನಾವು ದರದಲ್ಲಿ ನಾವು ಎಡಕೋಗಾಗಿ ನೀಡಿದ್ದೇವೆ. ಖಂಡಿತವಾಗಿಯೂ ನಾವೆಲ್ಲರೂ ಸಹಕಾರ ಮಾಡಿದರೆ ಇನ್ನಷ್ಟು ಇದರಲ್ಲಿ ಬೇರೆ ಬೇರೆ ರೀತಿಯ, ಬೇರೆ ಬೇರೆ ರಾಷ್ಟ್ರದ, ರಾಜ್ಯದ ಆ ಒಂದು ಆಕರ್ಷಣೀಯ ಡ್ರೆಸ್ಗಳು ಇವತ್ತಿನ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಎಡಕುವಂಥ ಎಲ್ಲ ರೀತಿಯ ಆಕರ್ಷಣೀಯ ಡ್ರೆಸ್ಗಳು, ಒಂದು ವ್ಯವಸ್ಥಿತವಾದ ಈ ಒಂದು ಡ್ರೆಸ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಖಂಡಿತವಾಗಿಯೂ ಇದಕ್ಕೆ ನಾವೆಲ್ಲರೂ ಸಹಕಾರಿಯಾಗಿ ಖಂಡಿತವಾಗಿ ಇಂಥ ಮಳಿಗೆಗಳು ನಾವು ಆದಷ್ಟು ಸಪೋರ್ಟ್ ಮಾಡಬೇಕಂತ ಹೇಳ್ಕೊಂಡು ನನಗೆ ಭಾಳಷ್ಟು ಖುಷಿ ಆಗ್ತಾ ಉಂಟು. ಅದಕ್ಕಾಗಿ ಹೇಳ್ತಾ ಇದ್ದೆ. ಮಾಲಕರಾದಂತಹ ಅಶ್ರಫ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಕೇಳೋಣ. ಸರ್, ಇದು ತಮ್ಮ 2ನೇ ಶೋರೂಮ್. ಮೊದಲನೇದಾಗಿ ಫುಟ್ವೇರ್ ಇದೆ. ಸೊ ಈ ಶೋರೂಮ್ ಎಲ್ಲ ಓಪನ್ ಆಗ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಬೆಂದೂರು ಬಯಲು ಕಂಕನಾಡಿಯಲ್ಲಿ. ಸೊ ಇದು 2ನೇ ಶೋರೂಮು. ಸೊ ಯಾವ ರೀತಿ ಕಲೆಕ್ಷನ್ಸ್ ನೀವು ಇಟ್ಕೊಂಡಿದ್ದೀರಿ? ಕಲೆಕ್ಷನ್ ವೆಡ್ಡಿಂಗ್ ಫೋಕಸ್ ಕೊಟ್ಟಿದ್ದು ನಾವು. ಮತ್ತು ರೆಡಿಮೇಡಲ್ಲಿ ಗೌನ್ಸ್, ಸಿಲ್ಕ್ ಸಾರಿ, ಆಲ್ ಎಲ್ಲ ಕೈಂಡ್ ಆಫ್ ಏನು ಕಲೆಕ್ಷನ್ಸ್ ಇದೆಯಾ? ಓನ್ಲಿ ಟ್ರೆಡಿಷ್ನಲ್ ಇದೆಯಾ, ಪಾರ್ಟಿ ವೇರ್ಸ್ ಇದೆಯಾ, ಹೇಗೆ? ಎಲ್ಲ ಕೈಂಡ್ ಆಫ್ ಎಲ್ಲ, ಅಂದರೆ ಕಿಡ್ಸ್ ಒಂದು ಬಿಟ್ಟು ಬಾಕಿ ಎಲ್ಲ ಇದೆ. ಓನ್ಲಿ ಲೇಡೀಸ್ ಐಟಮ್ಸ್ ಇರೋ ಪಾರ್ಟಿ ವೇರ್ ಆ್ಯಂಡ್ ಯಾವ ಥರ ಇರೋದು? ಪಾರ್ಟಿ ವೇರ್ ಮತ್ತು ಮದುವೆಗೂ ಕೂಡ ಹಾಕ್ಬೋದು, ಆ ಥರ? ಮದುವೆಗೆ ಆಗುವ ಚೋಳಿ, ಗೌನ್ಸ್ ಹಾಗೆಲ್ಲ. ಒಂದು ರೀತಿ ವಿಶೇಷವಾದಂತಹ ಲುಕ್ ಇದೆ ಈ ಶೋರೂಮ್ ನೋಡ್ತಾ ಇದ್ರೆ. ಹಾಗೆ ಕಲೆಕ್ಷನ್ಸ್ ಯಾವ ರೀತಿ ವಿಶೇಷತೆಯನ್ನು ಹೊಂದಿದೆ? ಎಸ್ಪೆಷಲಿ ಕಲೆಕ್ಷನ್ ಅಂದರೆ ನಮ್ಮದು ಆ್ಯಕ್ಚುಲಿ ವೆಡ್ಡಿಂಗ್ ಮೇನ್ ಕಾನ್ಸೆಪ್ಟ್, ಮೇನ್ ವೆಡ್ಡಿಂಗ್ ಟೋಟಲಿ ವೆಡ್ಡಿಂಗ್ ಕಲೆಕ್ಷನ್ ಅಂತ ಹೇಳ್ಬೋದು ಅಷ್ಟೇ. ಮತ್ತು ಬೇರೆ ಏನಂದರೆ ಎಲ್ಲ ಲೇಡೀಸ್ ಐಟಮ್ ಟೋಟಲ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. ಓನ್ಲಿ ಫಾರ್ ಲೇಡೀಸ್ ಇಟ್ಟಿದ್ದೀರಿ, ಯಾವ ರೀತಿ ಇದು ಹೈಲೈಟ್ ಮಾಡ್ತೀರಿ? ಹೈಲೈಟ್ ಅಂದರೆ ನಿಮಗೆ ಲೇಡೀಸ್ ಎಲ್ಲ ಥರದ ಟೋಟಲಿ ಅಂದರೆ ಲೇಡೀಸ್ ಐಟಮ್ಸ್. ಈಗ ಫಾರ್ ನೆಕ್ಸ್ಟ್ ಒಂದು ಫ್ಯೂಚರಲ್ಲಿ ಬೇರೆ ಪ್ಲ್ಯಾನ್ ಇದೆ ಹಾಕುವಂತ. ಈಗ ಜಸ್ಟ್ ಅಂದರೆ ಟೋಟಲ್ ಲೇಡೀಸ್ ಐಟಮ್ ಟೋಟಲ್. ಸೊ ಎಷ್ಟು ರೇಂಜಿಂದ ಯಾವ್ಯಾವ ರೇಂಜ್ವರೆಗಿದೆ ನಿಮ್ಮ ಒಂದು ಶೋರೂಮ್ನಲ್ಲಿ? ನಮ್ಮದು ರೇಂಜ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಅದು ಯಾವುದಂದರೆ ಟೋಟಲಿ ಇದೆ, ಎಲ್ಲರಿಗೆ ಎಟುಕುವಂಥ ರೇಂಜಲ್ಲಿ ಇದೆ. ನಮ್ಮದು ಒಂದು ಸ್ಟ್ಯಾಂಡರ್ಡ್ ರೇಂಜಲ್ಲಿ ಇದೆ, ಜಾಸ್ತಿ ಇದು ಅಲ್ಲ, ಎಕ್ಸ್ಪೆನ್ಸಿವ್ ಅಲ್ಲ, ನಾರ್ಮಲ್ ಆಗಿ ಎಲ್ಲ ಇದೆ ರೇಂಜಲ್ಲಿ. ಸೊ ಎಲ್ಲ ರೀತಿಯ ಜನಗಳು ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು? ಖಂಡಿತವಾಗಿ ಎಲ್ಲ ರೀತಿಯ ಜನಗಳು ಬಂದು ಪರ್ಚೇಸ್ ಮಾಡ್ಬೋದು ಅಂತ ನಮ್ಮ ಒಂದು ಅಭಿಪ್ರಾಯ ಅಷ್ಟೇ. ಹೌದು, ಓಕೆ, ಥ್ಯಾಂಕ್ ಯು. ಸೊ ನಮ್ಮ ಈ ಒಂದು ಶೋರೂಮ್ನ ಮ್ಯಾನೇಜರ್ ಆದಂತಹ ಶಿಯಾಬ್ ಅವರು ಇದ್ದಾರೆ. ಬನ್ನಿ ಅವ್ರ ಹತ್ರ ಕೇಳೋಣ ಯಾವ ರೀತಿ ಕಲೆಕ್ಷನ್ಸ್ ಅವರು ಇಟ್ಕೊಂಡಿದ್ದಾರೆ, ಹಾಗೆ ಎಲ್ಲ ಶೋರೂಮ್ಗಿಂತ ಈ ಶೋರೂಮ್ ಯಾಕೆ ವಿಭಿನ್ನ ಅಂತ. ಸರ್, ಎಲ್ಲ ಕಡೆಗಳು ಶೋರೂಮ್ ಇದೆ, ಬಟ್ ಇದೊಂದು ರೀತಿ ಡಿಫ್ರೆಂಟ್ ಆಗಿದೆ, ಕಲೆಕ್ಷನ್ಸ್ ಕೂಡ ಡಿಫ್ರೆಂಟ್ ಆಗಿದೆ, ಏನಂತೀರ ಈ ಬಗ್ಗೆ? ಕಲೆಕ್ಷನ್ಸ್ ಅಂದರೆ ಲೆಹಂಗಾಸ್ ಇದೆ, ಮತ್ತು ಸಾರೀಸ್, ಡಿಸೈನರ್ ಸಾರೀಸ್ ಇದೆ, ಮತ್ತು ಫ್ಯಾನ್ಸಿ ಸಾರೀಸ್ ಇದೆ, ಸಿಲ್ಕ್ ಸಾರೀಸ್ ಇದೆ, ಮತ್ತು ಲೋವೆಸ್ಟ್ ಪ್ರೈಸ್ ಇದೆ ಇಲ್ಲಿ. ಮತ್ತು ವೆಸ್ಟರ್ನ್ಸ್ ಗೌನ್ಸ್ ಇದೆ, ಮತ್ತು ಬ್ರೈಡಲ್ಸ್ ಗೌನ್ಸ್ ಇದೆ, ಮತ್ತು ವೆಸ್ಟರ್ನ್ಸ್ ಟಾಪ್ಸ್ ಇದೆ, ಮತ್ತು ಲೋವೆಸ್ಟ್ ಪ್ರೈಸಲ್ಲಿ ಗೌನ್ಸ್ ಎಲ್ಲ ಸಿಗುತ್ತೆ, ಮತ್ತು ಬ್ರೈಡಲ್ಸ್ ಗೌನ್ಸ್ ಅತಿ ಲೋವೆಸ್ಟ್ ಪ್ರೈಸಲ್ಲಿ, ಮತ್ತು ಲೆಹಂಗಾಸ್ ಇದೆ. ಎಲ್ಲ ಕಡೆಗಿಂತ ತುಂಬ ಕಮ್ಮಿಗೆ ಇದೆ ಅಂತ ಹೇಳ್ಬೋದು. ಸೊ ಈಗ ಕಲರ್ಸ್ ವೆರಿಫಿಕೇಷನ್ಸ್ ಅಥವಾ ಕಲರ್ಸ್ ವೇರಿಯೇಷನ್ಸ್ ನೋಡ್ತಾ ಹೋದರೆ ಸೊ ಬಹಳ ತುಂಬ ಕಲರ್ಫುಲ್ ಆದಂತಹ ಕಲೆಕ್ಷನ್ಸ್ ಇಟ್ಟಿದ್ದೀರಿ. ಸೊ ಹೇಗೆ ನಿಮಗೆ ಐಡಿಯಾಸ್ ಬಂತು ಇದೇ ರೀತಿ ಕಲೆಕ್ಷನ್ಸ್ ಜನರಿಗೆ ಇಷ್ಟ ಆಗುತ್ತೆ ಅಂತ? ಇದೇ ರೀತಿ ಕಲೆಕ್ಷನ್ಸ್ ಅಂದರೆ ಈಗಿನ ನಾರ್ಮಲಾಗಿ ಹೇಳ್ಬೇಕಾದ್ರೆ ಈಗಿನ ಟ್ರೆಂಡ್ ಅಂತ ಹೇಳ್ಬೋದು. ಅಂದರೆ ತುಂಬ ವಿಭಿನ್ನ ಆಗಿದೆ ಕಲೆಕ್ಷನ್ಸ್ ಎಲ್ಲ. ಕಲರ್ಸ್ ಕೂಡ ಅದೇ ರೀತಿ ಇದೆ, ಡಿಫ್ರೆಂಟ್ ಕಲರ್ಸ್ ಇದೆ. ಲೆಹಂಗಾಸ್, ಈಗ ಮದುವೆ ಸಾರೀಸ್ ಎಲ್ಲ, ಮದುವೆ ಲೆಹಂಗಾಸ್ ಎಲ್ಲ ಡಿಫ್ರೆಂಟ್ ಕಲರ್ಸ್ಗೆಲ್ಲ, ಅಂದರೆ ರೆಡ್ ಕಲರ್ಸ್ ಈಗ ಜಾಸ್ತಿಯಾಗಿ ಹೋಗ್ತಾ ಇದೆ, ಗ್ರೀನ್ಸ್, ರೆಡ್, ಕ್ರೀಮ್ ಕಲರ್ಸ್ ಎಲ್ಲ. ಅದೇ ರೀತಿ ನಾವು ಪರ್ಚೇಸ್ ಮಾಡಿದ್ದೇವೆ. ಥ್ಯಾಂಕ್ ಯು. ಸೊ ಈಗ ನಾನಿದ್ದೇನೆ ವೆಡ್ಡಿಂಗ್ ಕಲೆಕ್ಷನ್ಸ್ನ ವಾರ್ಡ್ರೂಬ್ ಹತ್ರ. ಬನ್ನಿ ನೋಡೋಣ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ. ಸೊ ಇದು ಫುಲ್ ವೆಡ್ಡಿಂಗ್ ಕಲೆಕ್ಷನ್ಸ್. ಸೊ ಇದರ ಬಗ್ಗೆ ಡಿಸ್ಕ್ರಿಪ್ಷನ್ಸ್ ಕೊಡಲಿಕ್ಕೆ ನಮ್ಮ ಜೊತೆ ವೈಬ್ಸ್ನ ಮ್ಯಾನೇಜರ್ ಇದ್ದಾರೆ. ಸರ್, ಈಗ ಇದು ಫುಲ್ ವೆಡ್ಡಿಂಗ್ ಕಲೆಕ್ಷನ್ಸ್ ಇದೆ, ಯಾವ ರೀತಿ ಸ್ಪೆಷಲ್ಸ್ ಈ ವೆಡ್ಡಿಂಗ್ ಕಲೆಕ್ಷನ್ಸಲ್ಲಿ? ಸ್ಪೆಷಲ್ಸ್ ಅಂದರೆ ಇದರಲ್ಲಿ ಥ್ರೆಡ್ ವರ್ಕ್ಸ್ ಇದೆ, ಹೆವಿ ಇದೆ, ಮತ್ತು ರೇಟ್ ಕೂಡ ರೀಸನಬಲ್ ಇದೆ. ಜಾರ್ಜೆಟ್ ಇದೆ ಐಟಮ್ಸ್. ಇದು ಅಂದರೆ ಪ್ಯೂರ್ ಜಾರ್ಜೆಟ್ ಇದೆ. ಇದು ಸಿಲ್ಕ್ಸ್ ಬರ್ತದೆ, ಸಿಲ್ಕ್ಸ್ ತುಂಬ ಹೆವಿ ಇದೆ. ಇದು ನೆಟ್ಟೆಡ್ ಬರ್ತದೆ, ಫುಲ್ಲು ಹೆವಿ ಇದೆ. ಇದು ಕೂಡ ನೆಟ್ಟೆಡ್ ವಿತ್ ಥ್ರೆಡ್ ವರ್ಕ್ ಬರ್ತದೆ, ಫುಲ್ಲು ಥ್ರೆಡ್ ವರ್ಕ್ ಇದೆ, ಫುಲ್ ನೆಟ್ಟೆಡ್.
ನೆಟ್ಟೆಡ್ ವಿತ್ ಥ್ರೆಡ್ ವರ್ಕ್. ಈಗ ಸ್ಟಾರ್ಟಿಂಗ್ ರೇಂಜ್ ಎಷ್ಟು ಸರ್? ಸ್ಟಾರ್ಟಿಂಗ್ ರೇಂಜ್ ಅಂದರೆ ಇದಂದರೆ 8,000 ಸ್ಟಾರ್ಟ್ ಆಗುತ್ತೆ ರೇಂಜ್. 5,000ಅಲ್ಲಿ ಕೂಡ ಇದೆ, ಅದಂದರೆ ಸ್ವಲ್ಪ ಬೇರೆ ಇದೆ ನಮ್ಮ ಹತ್ರ. ಇದು ಸ್ವಲ್ಪ ಬ್ರೈಡಲ್ ಗೌನ್ಸ್ ಅಲ್ಲ, ಆದ ಕಾರಣ ಸ್ವಲ್ಪ ಬೇರೆ ಇಟ್ಟಿದ್ದೇವೆ ಸಪ್ರೇಟಾಗಿ. ಸೊ ಇದರಲ್ಲಿ ಏನು ಸ್ಪೆಷಲ್ ಇದೆ ಸರ್? ಇದಂದರೆ ಸ್ವಲ್ಪ ಡಿಫ್ರೆಂಟ್ ಯುನೀಕ್ ಆಗಿದೆ. ವರ್ಕ್ಸ್ ಎಲ್ಲ ಇದರದ್ದು ಕಾಶ್ಮೀರಿ ವರ್ಕ್, ಇದು ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಇದಂದರೆ ವ್ಯಾರ್ ಮಾಡಿದ್ರೇ ಗೊತ್ತಾಗುತ್ತೆ ಇದರದ್ದು ಸ್ಪೆಷಲ್ ಏನಂತ. ಸ್ವಲ್ಪ ಡಿಫ್ರೆಂಟ್ ಯುನೀಕ್ ಆಗಿದೆ ಇದು. ಕಲರ್ಸ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದೊಂದು ಗೋಲ್ಡ್ ವರ್ಕ್. ಇದು ತುಂಬಾ ಹೆವಿ ಡ್ರೆಸ್ ಅನ್ಸುತ್ತೆ. ಇದಂದರೆ ಫಲ್ಸ್ ವರ್ಕ್ ಇದೆ ಮೇಡಮ್, ಇದರಲ್ಲಿ ಫುಲ್ಲು ಫಲ್ಸ್ ವರ್ಕ್ ಇದು. ಇದಂದರೆ ಥ್ರೆಡ್ ವರ್ಕ್ ವಿತ್ ಫಲ್ಸ್ ಬರ್ತದೆ ಇದರಲ್ಲಿ, ಫುಲ್ ನೆಟ್ಟೆಡ್. ಇದು ಈಗ ಯೂನಿಕ್ ಅನ್ಸುತ್ತೆ. ಹಾಂ, ಈಗ ಫ್ಯಾಷನ್ ಅಂದರೆ ಇದೇ ಬರ್ತದೆ. ಜಾಸ್ತಿಯಾಗಿ ವರ್ಕ್ ಮಾಡೋದಾದರೆ ನೆಟ್ಟೆಡಲ್ಲೇ ವರ್ಕ್ ಮಾಡಲಿಕ್ಕೆ ಆಗುತ್ತೆ, ಜಾಸ್ತಿಯಾಗಿ ಹೆವಿ. ಸೊ ಇದಿಷ್ಟು ವೆಡ್ಡಿಂಗ್ ಕಲೆಕ್ಷನ್ಸ್ ಆಯಿತು. ಇನ್ನು ಯಾವ್ಯಾವ ರೀತಿ ಯುನಿಕ್ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ. ಟಾಪ್ ಇದೆ, ಧೋತಿ ಟೈಪ್ ಪ್ಯಾಂಟ್. ಸೊ ಈ ಡ್ರೆಸ್ನ ಏನು ಸ್ಪೆಷಾಲಿಸ್ಟಿ ಅಂತ ಅವ್ರದ್ದೇ ಶಾಪ್ನವ್ರ ಹತ್ರ ಕೇಳೋಣ. ಸೊ ಏನಿದೆ ಇದರಲ್ಲಿ ಸ್ಪೆಷಲ್? ಸ್ಪೆಷಲ್ ಅಂದರೆ ಇದರಲ್ಲಿ ಫ್ರೆಂಚ್ ನಾಟ್ ವರ್ಕ್ ಅಂತ ಹೇಳ್ತಾರೆ ವಿತ್ ಜರ್ದೋಸಿ. ಅದರಲ್ಲಿ ನಿಮಗೆ ಧೋತಿ ಪ್ಯಾಂಟ್ ವಿತ್ ಬೆಲ್ ಸ್ಲೀವ್. ಸ್ಪೆಷಲ್ ಅಂದರೆ ಇದರಲ್ಲಿ ಧೋತಿ ಪ್ಯಾಂಟ್ ಆ್ಯಂಡ್ ಬೆಲ್ ಸ್ಲೀವ್ಸ್. ಇದೊಂದು ಟಾಪ್ಸ್ ಲುಕ್ಕಲ್ಲಿ, ಆದರೆ ಇವಾಗ ಸೆಟ್ ಆಗುವಾಗ ಒಂದು ಪಾರ್ಟಿ ವೇರ್ ಆಗಿ ಆ ಥರ ಕಾಣುತ್ತೆ. ಇದರಲ್ಲಿ ಕಸ್ಟಮರ್ ಜಾಸ್ತಿ ಲೈಕ್ ಮಾಡೋದಂದರೆ ಪ್ಯಾಟರ್ನ್ ಸ್ಲೀವ್ಸ್ ಆ್ಯಂಡ್ ಬೆಲ್ ಪ್ಯಾಂಟ್ಸ್. ಸೊ ಇದು ಅಂದರೆ ಸಪ್ರೇಟ್ ಆಗಿ ಬರುತ್ತಾ ಅಥವಾ ಸೆಟ್ ಆಗಿ ಬರುತ್ತೆ? ನೋಡಿದ್ರಲ್ಲ ವೀಕ್ಷಕರೇ, ಇನ್ಮುಂದೆ ಪಾರ್ಟಿ ವೇರ್ ಡ್ರೆಸ್ಸಸ್ ಆಗಿರ್ಬೋದು ಅಥವಾ ಟ್ರೆಡಿಷ್ನಲ್ ಡ್ರೆಸ್ಸಸ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಡ್ರೆಸ್ಸಸ್ಗೆ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯತೆ ಇಲ್ಲ. ನಿಮ್ಮ ಮಂಗಳೂರಿನಲ್ಲೇ ವಿವಿಧ ರೀತಿಯ ಡ್ರೆಸ್ಸಸ್ಗಳು, ವೆರೈಟೀಸ್ ಆಫ್ ಡ್ರೆಸ್ಸಸ್ಗಳು ಈ ಶೋರೂಮ್ನಲ್ಲಿ ಸಿಗಲಿಕ್ಕಿದೆ. ಹಾಗಾದರೆ ನೀವು ಕೂಡ ಬಂದು ಇಲ್ಲಿ ವಿಶೇಷವಾದಂತಹ ಅಥವಾ ವಿಭಿನ್ನವಾದಂತಹ ಡ್ರೆಸ್ಸಸ್ಗಳನ್ನು ಟ್ರೈ ಮಾಡಿ. ಸೊ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಇದೆ. ನಾನಂತೂ ಟ್ರೈ ಮಾಡ್ತೀನಿ, ನೀವು ಕೂಡ ಟ್ರೈ ಮಾಡಬೇಕು ಅಂತ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.